ಗಿರಿಧರ್ ನಾಯ್ಕ್ ಅಂತ ಒಬ್ಬ ಇದ್ದಾನೆ. ಗಿರಿಧರ್ ನಾಯ್ಕ್ ಅನ್ನೋ ಒಬ್ಬ ಇಲ್ಲಿ ಒಬ್ಬರು ಇದ್ದಾರೆ. ಅವರು ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಎಲ್ಲರ ಕಡೆಯಿಂದ ರಸ್ತೆ ಮಾಡಿಕೊಡ್ತೇನೆ ಅಂತ ಹೇಳಿ ಅಲ್ಲಿ ದುಡ್ಡು ವಸೂಲು ಮಾಡುವಂಥದ್ದು. ಆನಂತರ ಈ ಥರ ಅಕ್ರಮ ಸಕ್ರಮ ಈ ಥರ ಇದ್ದದ್ದನ್ನು ಹೋಗಿ ಅವ್ರ ಹತ್ರ ದುಡ್ಡು ತೆಕ್ಕೊಂಡು ನಾನು ಮಾಡಿಕೊಡ್ತೇನೆ ಅನ್ನುವಂಥ ವಿಚಾರಗಳನ್ನು ಅವ್ರ ಹತ್ರ ದುಡ್ಡು ತೆಕ್ಕೊಳ್ಳುವಂಥದ್ದು. ಮೊನ್ನೆ ವಿಟ್ಲದಲ್ಲಿ ಹೋಗಿ ಅಲ್ಲಿ ಒಂದು ರೋಡ್ ಬೇಲಿ ಹಾಕ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿ ದುಡ್ಡು ತೆಕ್ಕೊಂಡು ರಾತ್ರಿ 1 ಗಂಟೆವರೆಗೆ ವಿಟ್ಲ ಪೊಲೀಸ್ ಸ್ಟೇಷನಲ್ಲಿ ಸ್ಟ್ರೈಕ್ ಮಾಡಿ ಮತ್ತು ಇವರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ. ನಮ್ಮ ಬೆಟ್ಟಂಪಾಡಿಯಲ್ಲಿ ಒಂದು ರಸ್ತೆ ಮಾಡ್ತೇನೆ ಅಂತ 3 ಲಕ್ಷ ರೂಪಾಯಿಯನ್ನು ವಸೂಲು ಮಾಡಿದ್ದಾನೆ. ಇವತ್ತಿನವರೆಗೆ ರಸ್ತೆ ಆಗಲಿಲ್ಲ. ಬೆಟ್ಟಂಪಾಡಿಯಲ್ಲಿ ಒಂದು ST ಕಾಲೋನಿಯಲ್ಲಿ ಅವರಿಗೆ ರಸ್ತೆ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು JCB ತಂದು ರಸ್ತೆ ಮಾಡಿ 3 ಲಕ್ಷ ರೂಪಾಯಿ ವಸೂಲು ಮಾಡಿ ಇವತ್ತಿನವರೆಗೂ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ. ದಯಮಾಡಿ ಅದನ್ನು ಸರಿಪಡಿಸಿ ಅಂತ ಬರ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲವು ಮನುಷ್ಯರು ಸಮಾಜದಲ್ಲಿ ಇದ್ದಾರೆ. ನಾನು ಹೇಳುವಂಥದ್ದು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ. ನಿಮಗೆ ನ್ಯಾಯಯುತವಾಗಿ ನಿಮ್ಗೆ ಏನು ಸಿಗಬೇಕು ನಾವು ಖಂಡಿತ ನಮಗೆ ಹೇಳಿದರೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮಾತಾಡಿದ್ದೀವಿ. ಈ ದೇಶದ ಪ್ರಧಾನಿ ಅಂತೇಳಿದ್ರೆ ಯಾರಾಗಲಿ ಪಕ್ಷ ಜನ ಅವರನ್ನು ಇಡೀ ದೇಶದ ಜನ ಅವರನ್ನು ಆಯ್ಕೆ ಮಾಡಿದ್ದಾರೆ. ಗೌರವ ಕೊಡಲಿಕ್ಕೆ ನಮಗೆ ಗೊತ್ತಿದೆ. ನಾವು ಎಲ್ಲಿಯೂ ದೇಶದ ಪ್ರಧಾನಿಯನ್ನು ಬಿಡ್ಕೊಡುವಂಥ ಕೆಲಸಗಳಿಲ್ಲ ನಮ್ಮ ದೇಶ ಬಂದ ಅಂತಾಗ. ಆದರೆ ದೇಶದಲ್ಲಿ ಆಗುವ ತೊಂದರೆಗಳೇನಿದೆ, ಈಗ ನೀಟಲ್ಲಿ ತೊಂದರೆ ಆಗಿದೆ, ಅದನ್ನು ನಾವು ಹೇಳುವಂಥ ಕೆಲಸಗಳು ಮಾಡಬೇಕಲ್ಲ, ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಲ್ಲ. ನಾವೇನಾದರೂ ನರೇಂದ್ರ ಮೋದಿಗೆ ಬೇಡದ ಪದಗಳನ್ನು, ಶ್ರೀಮಾನ್ ನರೇಂದ್ರ ಮೋದಿಯವರಿಗೆ ಬೇಡದ ಪದಗಳನ್ನು ನಾವು ಬಳಸಿದೀವ? ಎಲ್ಲಿ ಬಳಸಿಲ್ಲ. ನೀಟಿನಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ದೇವೆ. ಆಗಿದೆ, ನೀಟಿನಲ್ಲಿ ತೊಂದರೆ ಆಗಿದೆ. ಅದೇ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೆ ಈಗ ಎಜುಕೇಷನ್ ಮಿನಿಸ್ಟ್ರು ಅವರನ್ನು ರಾಜೀನಾಮೆ ಕೇಳ್ತಾ ಇರಲಿಲ್ವಾ? ನಾವು ಕೇಳಿದ್ದೀವ ರಾಜೀನಾಮೆ ಕೊಡಿ ಅಂತ? ಅವರೇ ಕೊಡಬೇಕಿತ್ತು. ಶ್ರೀಮಾನ್ ನರೇಂದ್ರ ಮೋದಿಯವರೇ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟ್ರಿ ಯಾರಿದ್ದಾರೆ ಅವರ ಹತ್ರ ರಾಜೀನಾಮೆ ಕೊಡಿಸ್ಬೇಕಿತ್ತು. ಆನಂತರ ಇನ್ನೊಂದು ಪದಗಳನ್ನು ನನ್ನ ಆತ್ಮೀಯರು ಕಿಶೋರ್ ಬೊಟ್ಟೋಡಿ ಅವರು ಬಳಕೆ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ 352 ಕೋಟಿ ರೂಪಾಯಿಯ ಒಂದು ದೇವಸ್ಥಾನದ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಅದು ಪ್ರಸಾದಮ್ ಸ್ಕೀಮಲ್ಲಿ ಬಂದಿರುವುದು ಅಂತ. ನಾನು ಇದಕ್ಕೆ ಹೇಳೋದು, ಸ್ವಾಮಿ ನೀವು ಬಜೆಟ್ ಪುಸ್ತಕವನ್ನು ಓದಿ, ನನ್ನ ಆತ್ಮೀಯರಾದ ಕಿಶೋರ್ ಬೊಟ್ಟೋಡಿ ಅವರೇ ಸ್ಟಡಿ ಮಾಡಿ, ಸುಮ್ಮನೆ ಹೇಳುವುದಲ್ಲ. ಈಗ ಮುಂದಿನ ಥರಲ್ಲ, ನೀವೀಗ ವಿಧಾನ ಪರಿಷತ್ ಸದಸ್ಯರು. ಮುಂದೆ ಏನೋ ಆಗ್ತಿತ್ತು ಹಿಂದೆ, ಈಗ ಆಗಲ್ಲ. ಸ್ವಲ್ಪ ಓದಿ. ಪ್ರಸಾದಮ್ ಯೋಜನೆ ಕೇಂದ್ರ ಸರ್ಕಾರ ಮಾಡಿ ಜನರನ್ನು ಮಂಗ ಮಾಡಿದೆ. ಇಡೀ ದೇಶದಲ್ಲಿ ನೀವೇ ಕೊಟ್ಟಿದ್ರಿ. ನಾವು ಸುಳ್ಯದ ಪ್ರಸಾದಮ್ ಸ್ಕೀಮಲ್ಲಿ ಸುಳ್ಯದ ದೇವಸ್ಥಾನವನ್ನು ಸೇರಿದ್ದೀವಿ. ಯಾವ ದೇವಸ್ಥಾನದ? ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳಿಸಿದ್ದೀವಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಕಳಿಸಿದ್ದೆ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಕಳಿಸಿದ್ದೆ. ನಾನು ಎಲ್ಲರ ಹತ್ರ, ನಿಮ್ಮ ಬ್ರಿಜೇಶ್ ಶೆಟ್ಟರ್ ಹತ್ರ ಕೂಡ ನಾನು ಹೇಳಿದ್ದೆ, ಸ್ವಾಮಿ ಒಂದು ದೇವಸ್ಥಾನಕ್ಕೆ ಕೊಡಿಸಿ ಬಂತ. ನೀವು ಅಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಬರುವಂಥ 352 ಕೋಟಿ ರೂಪಾಯಿ ಅದು ಪ್ರಸಾದಮ್ ಸ್ಕೀಮು, ಅದರಿಂದ ಅಶೋಕ್ ರೈ ಅವರು ಅವರ ಫ್ಲೆಕ್ಸನ್ನು ಹಾಕ್ತಾ ಇದ್ದೀರಂತ ಹೇಳ್ತಾ ಇದ್ದೀರಲ್ಲ. ದಯಮಾಡಿ ಓದಿ ಹೇಳಿ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡಬೇಡಿ. ಮೊದಲೇ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವತ್ತು ತೆರವುಗೊಳಿಸುವಾಗ ಬಂದು ಏನೇನೋ ಜನ ನಿಮ್ಮನ್ನು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಬೈದಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಆದ್ದರಿಂದ ದಯಮಾಡಿ ಇನ್ನು ಮುಂದೆ ಆದರೂ ಅದು ಪ್ರಸಾದಮ್ ಸ್ಕೀಮ್ ಅಲ್ಲ. ನೀವು ಒಂದು ಕೂಡ ಪ್ರಸಾದಮ್ ಸ್ಕೀಮ್ ಈ ಕರ್ನಾಟಕಕ್ಕೆ ಬಂದಿಲ್ಲ. ಯಾವುದು ಕೂಡ ಇವತ್ತಿನವರೆಗೆ ಮುಟ್ಲಿಲ್ಲ. ಗೊತ್ತಿಲ್ಲ ಇನ್ನು ಕೊಡ್ತದೆ. ಒಂದು ಬರ್ತದಂತ ಇತ್ತು, ಅದು ಮುಟ್ಲಿಲ್ಲ. ಖೇಲೋ ಇಂಡಿಯಾ ಅಂತ ಹೇಳಿದ್ರಿ. ಖೇಲೋ ಇಂಡಿಯಾದಲ್ಲಿ ನಮ್ಮ ಗ್ರೌಂಡನ್ನು ಕಳಿಸಿದೆ 24 ಕೋಟಿಗೆ. ಬೇರೆ ಬೇರೆ ಜೂನಿಯರ್ ಕಾಲೇಜಿಂದ ಗ್ರೌಂಡನ್ನು ಕಳಿಸಿದೆ. ಒಂದಾದರೂ ಕೊಟ್ರ ಸ್ವಾಮಿ ಖೇಲೋ ಇಂಡಿಯಾದಲ್ಲಿ? ಒಂದಾದರೂ ಕೊಟ್ರ? ಅದು ಕೊಡಿ, ಒಂದಾದರೂ ಕೊಡಿಸಿ. ಇನ್ನಾದರೂ ನಾನು ಡೆಲ್ಲಿಗೆ ಹೋಗಿ ಕೇಳಿದೆ, ಇವತ್ತಿನ ಖೇಲೋ ಇಂಡಿಯಾ ಒಂದಿಲ್ಲ, ಪ್ರಸಾದಮ್ ಸ್ಕೀಮ್ ಒಂದೇ ಇಲ್ಲ. ಬ್ರಿಜೇಶ್ ಶೆಟ್ಟರ್ ಅವರು ಬಂದು ಯಾಕೆ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬ್ರಿಜೇಶ್ ಶೆಟ್ಟರ್ ಅವರು ಪಾಪ ಸ್ವಲ್ಪ ಓದ್ತಾರೆ, ಸ್ವಲ್ಪ ಅನುಭವಿ, ಅಂದರೆ ಸ್ವಲ್ಪ ಅಟ್ಲೀಸ್ಟ್ ನಾಲೆಜ್ಯುತ ಮನುಷ್ಯ ಅಂತ ನನಗೆ ಅವರ ಮೇಲೆ ಗೌರವವಿತ್ತು. ಯಾಕೆ ಬಂದು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ ಸರ್ಕ್ಯುಲರ್ ಪ್ರಕಾರ ಹೀಗೇ ಕೊಡಬೇಕಂತ ಅವ್ರಿಗೆ ಗೊತ್ತಿದೆ. ಪಕ್ಷದ ಒತ್ತಡಕ್ಕೆ ತಂದು ಮಾತಾಡಿದಾರ ಅಂತ ಗೊತ್ತಿಲ್ಲ. ಬ್ರಿಜೇಶ್ ಶೆಟ್ಟರ್ ಬಗ್ಗೆ ನಾನು ಈಗ ಏನನ್ನೋ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒನ್ ಎಕ್ಸ್ಕ್ಯೂಸ್ ಮಾತಾಡಬೇಕಿದ್ರೆ ನನ್ನ ಹತ್ರ
ಪ್ರಶ್ನೆಗಳ ಸುರಿಮಾಳೆ ಇದೆ. ನಾನು ಹಾಕಲಿಕ್ಕೆ ಹೋಗೋದಿಲ್ಲ. ಅವರು ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡುವಂಥದ್ದು ನಮ್ಮ ಧರ್ಮ. ನಮ್ಮನ್ನು ಜನ ಯಾಕೆ ಕಳಿಸ್ತಾರೆ ಅಂತ ಹೇಳಿದ್ರೆ, ನೀವು ಅಭಿವೃದ್ಧಿ ಮಾಡಿ, ನೀವು ಕಾಂಗ್ರೆಸ್ BJP ಅಂತ ತಿಕ್ಕಾಟ ಮಾಡಬೇಡಿ ಅಂತ ಜನ ಹೇಳ್ತಾರೆ. ನಾನು ಕೂಡ ಇವತ್ತು ಪ್ರಶ್ನೆ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಜನಗಳಿಗೆ ಮಾಹಿತಿ ಹೋಗಬೇಕು, ತಿಳಿಬೇಕು. ಬ್ರಿಜೇಶ್ ಚೌಟ ಅವರೇ, ನೀವು ವಿದ್ಯಾವಂತರು, ಗೊತ್ತಿದ್ದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ತಿಳಿಸಿ ಮುಂದುವರಿಸುವಂಥ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ನೀವು ಪ್ರಯತ್ನವನ್ನು ಮಾಡಿ. ನಮಗೆ ಮಾಣಿಯಿಂದ ಸಂಪಾಜವರೆಗೆ NHAಯಲ್ಲಿ ರಸ್ತೆ ಬೇಕು ಅಷ್ಟೇ ಹೇಳ್ತೀನಿ. ದಯಮಾಡಿ ಅದನ್ನು ಸ್ಪೀಡಪ್ ಮಾಡಿ. ನಾನು ಮಾಡ್ತಾ ಇದ್ದೇನೆ, ನೀವು ಸ್ಪೀಡಪ್ ಮಾಡಿ. ನಾವು ಜೊತೆಯಲ್ಲಿ ಕೆಲಸ ಮಾಡುವ, ಪುತ್ತೂರಿನ ಅಭಿವೃದ್ಧಿ ಮಾಡುವ. ಜನರು ಅಭಿವೃದ್ಧಿ ಪರ ಯಾರು ಇದೆ ಅವರಿಗೆ ಆಶೀರ್ವಾದ ಮಾಡಲಿ, ತೊಂದರೆ ಏನಿಲ್ಲ. ನಾನು ನಿಮ್ಮ ಬಗ್ಗೆ ಏನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ಕೂಡ ದಯಮಾಡಿ ಮುಂದಿನ ದಿವಸಗಳಲ್ಲಿ ನೋಡಿಕೊಂಡು, ಸಾಧಕ ಬಾಧಕ ನೋಡಿಕೊಂಡು, ನಂದು ತಪ್ಪಿದರೆ ಹೇಳಿ, ನಾನು ತಪ್ಪು ಮಾಡಿದರೆ ಹೇಳಿ. ನಾನು ಅಕ್ರಮ ಸಕ್ರಮ 94CC 94CL ಏನೋ ತಪ್ಪು ಮಾಡಿದರೆ ಹೇಳಿ, ನೀವು ಹೋರಾಟ ಮಾಡಿ. ನಾನು ಕೊಟ್ಟಿಲ್ಲ ಅಂತಾದರೆ ಅವರಿಗೆ ಬೇಕಾಗಿ ಇಟ್ಟಿದೆ ಅಂತ ತಿಳ್ಕೊಳ್ಳಿ. ಈಗ ಇವರು ಹೋರಾಟ ಮಾಡಿದ್ರಿಂದ ಈ ಮನುಷ್ಯನಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಕಷ್ಟ. ಇವರು ಮಾಡಿರೋದು 2020ರಲ್ಲಿ ಅರ್ಜಿ ಕೊಟ್ಟಿದ್ದಾರೆ. 15 ವರ್ಷ ಅಲ್ಲಿ ಇರಬೇಕು, ಆದರೆ ಮಾತ್ರ 94C ಆಗೋದು. ಇನ್ನು 3 ಜನ ಇದಕ್ಕೆ ಅಬ್ಜೆಕ್ಷನ್ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಒಬ್ಬ 3 ಕುಟುಂಬಗಳಿಗೆ ನೀವು ಅನ್ಯಾಯ ಮಾಡಿದ ನಿಮ್ಮ ಹೋರಾಟ, ನಿಮ್ಮ ರಾಜಕೀಯ ಹೋರಾಟದಿಂದ ಆ 5 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸಕ್ಕೆ ನೀವು ಅವರಿಗೆ ಅನ್ಯಾಯ ಮಾಡಿದಿರಿ. ಆ 5 ಕುಟುಂಬಗಳು ಏನೂ ಗೊತ್ತಿಲ್ಲದೆ ನಿಮ್ಮನ್ನು ನೀವು ಕರೆದದ್ದಕ್ಕೆ ನಿಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೂ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ 15 ವರ್ಷದಿಂದ ಅವರು ವಾಸವಾಗಿ ಇರಬೇಕು, ಆದರೆ ಮಾತ್ರ 94C 94CC ಕೊಡ್ಬೋದು. ಇವರು ಅರ್ಜಿ ಕೊಟ್ಟಿರೋದೇ 2000 ಅರ್ಜಿ ಕೊಟ್ಟರು, ಆನಂತರ ಕೊಟ್ಟರು ಕೂಡ ಈಗ ಅವರು 15 ವರ್ಷದಿಂದ ಅಲ್ಲಿ ವಾಸವಾಗಿದ್ದು ಅರ್ಜಿ ಆಮೇಲೆ ಕೊಡುವಂಥ ಅವಕಾಶಗಳು ಇದೆ. ಆದರೂ ಅಲ್ಲಿ ಇದ್ದದಕ್ಕೆ ಯಾವುದೇ ದಾಖಲೆಗಳು ಇಲ್ಲ. ಆದ್ದರಿಂದ ಇದನ್ನು ಪರಿಶೀಲನೆ ಮಾಡುವಂಥ ವಿಚಾರಕ್ಕೆ ಬಂದು ಅದನ್ನು ಪರಿಶೀಲನೆ ಮಾಡಿ ಆನಂತರ ನಾವು ಈಗ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗಲೇ ಇದರ ಬಗ್ಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ, AC ಗೆ ಕಂಪ್ಲೇಂಟ್ ಮಾಡಿದ್ದಾರೆ, DC ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಕರ್ನಾಟಕ ಸರ್ಕಾರಕ್ಕಾಗಿದೆ, ಕೋರ್ಟಿಗೂ ಕೂಡ ಫೈಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಬೇರೆ. ಆದ್ದರಿಂದ ಪರಿಶೀಲನೆ ಮಾಡುವಂಥ ಕೊಡುವಂಥ ಆ 5 ಕುಟುಂಬಗಳಿಗೆ ತೊಂದರೆ ಮಾಡಬೇಕು ಅಂತ ಏನು ನಮ್ಮ ಹತ್ರ ಇರಲಿಲ್ಲ. ಕೊಡುವಂಥದ್ದು ನಾವು ಮುಂದೆ 1 ತಿಂಗಳ 15 ದಿವಸ ಮೊದಲೇ ಕೊಡಬೇಕಿತ್ತು. ಬಂಟ್ವಾಳ ತಹಸೀಲ್ದಾರ್ ಅವರು ನಮಗೆ 1 to 5 ಮಾಡಲಿಕ್ಕಿದೆ, ಈಗ ಅಕ್ರಮ ಸಕ್ರಮ ಬೈಠಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಒಂದು 10 ದಿವಸ ಮುಂದೆ ಹಾಕಿದ್ವಿ. ಹೊರತು ಯಾವುದೇ ಪರ್ಸನಲ್ ಇಂಟ್ರೆಸ್ಟ್ ಯಾರಿಗೂ ಕೊಡಬೇಕಂತ ಇವತ್ತು ಕೂಡ ನಾವು ಯಾವತ್ತೂ BJP ಕಾಂಗ್ರೆಸ್ ಅಂತ ನೋಡೋದೇ ಇಲ್ಲ. BJP ಕಾಂಗ್ರೆಸ್ಸು ಯಾವುದೇ ಇರಲಿ, ಯಾರು ಇಲ್ಲಿ ಬರ್ತಾರೆ ಅವ್ರದ್ದೆಲ್ಲ ಅಕ್ರಮ ಸಕ್ರಮ 94CC 94Cಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಯಾರಿಗೂ ಕೂಡ ದುಡ್ಡು ಕೂಡ ಕೊಡಬೇಡಿ. ಅಧಿಕಾರಿಗಳು ನಿಮ್ಮ ಹತ್ರ ದುಡ್ಡು ಕೇಳಿದರೆ ದಯಮಾಡಿ ಅಕ್ರಮ ಸಕ್ರಮ 94C 94CCಗೆ ನಿಮ್ಮನ್ನು ದುಡ್ಡಿಗೆ ಪೀಡಿಸಿದರೆ ನನಗೆ ಕರೆ ಮಾಡಿ, ಒಂದು ಸಲ ಆಗದಿದ್ದರೂ ನನ್ನ ಹತ್ರ ಬನ್ನಿ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಮಾಧ್ಯಮದ ಮೂಲಕ ಜನರಿಗೆ ನಿಜವಾದ ನ್ಯಾಯ ಏನಿದೆ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದವ್ರನ್ನ ಕರೆದಿದ್ದೀನಿ. ನೀವು ಕೂಡ ಇದಕ್ಕೆ ಸಹಕಾರಿಯಾಗಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ನೋಡಿ, 14/5/2026ಕ್ಕೆ ಅವರು ದುಡ್ಡು ಕಟ್ಟಿದ್ದಾರೆ, 16ಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಅವರು ದುಡ್ಡು ಕಟ್ಟಿರೋದು 14 ತಾರೀಕಿಗೆ, 14/5/2026ಕ್ಕೆ ಅವರು ರಸೀದಿ ಪಾವತಿ ಆಗಿದೆ. ಅವರು 16/5/2026ಕ್ಕೆ ಅವರು ಸ್ಟ್ರೈಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 8 ವರ್ಷ ಆಯಿತು ಸ್ವಾಮಿ ಅರ್ಜಿ ಕೊಟ್ಟವರು. ಈಗ 1 ದಿವಸ ಅವರಿಗೆ ತಡ ಆಗ್ತದಾ? ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಅಕ್ರಮ ಸಕ್ರಮ ಬೈಠಕಲ್ಲೇ ಕೊಡೋದು, ಅದನ್ನು ಆ ಭಾಗದ ಜನಪ್ರತಿನಿಧಿಯೇ ಕೊಡಬೇಕು. ಈಗ ಇವರ BJP ಎಲ್ಲೆಲ್ಲಿ MLAಗಳಿದ್ದಾರೆ ಅಲ್ಲಿ ಅವರೇ ಕೊಡುತ್ತಾನೆ, ಅಲ್ಲಿ ತಹಸೀಲ್ದಾರ್ ಕೊಡ್ತಾರಾ? ಕೊಡಲಿಕ್ಕೆ ಅಧಿಕಾರ ಇಲ್ಲ, ಸುತ್ತೋಲನೆ ಇದೆ, ಅದಕ್ಕೆ ಅವರೇ ಕೊಡಬೇಕಾಗ್ತದೆ. 26ನೇ ತಾರೀಕಿಗೆ ಕಡಿಮೆಯ ಬೈಠಕಲ್ಲಿ ಕೊಡ್ತೇವೆ ಅಂತ ತಿಳುವಳಿಕೆ ಪತ್ರಿಕೆ ಬರೆದು ಕೊಟ್ಟಿದ್ದಾರಲ್ಲ, ಅದು 20 ಬೈಠಕ್ ಆದರೆ ಅದಕ್ಕೆ ಅಬ್ಜೆಕ್ಷನ್ ಬಂದಿದೆ ಅಲ್ಲ, ಅದು ಯಾವಾಗ ಈಗ ಅಬ್ಜೆಕ್ಷನ್ ಬಂದಿದೆ? ಅದಕ್ಕೆ ಮೊದಲು ಅದಕ್ಕೆ ನಂತರ ಅಬ್ಜೆಕ್ಷನ್ ಬಂದಿದೆ. ಅವ್ರಿಗೆ ಕೊಡಬಾರ್ದು, 15 ವರ್ಷ ಅವರು ಇಲ್ಲಿ ಇರಲಿಲ್ಲ, ಲೋಕಾಯುಕ್ತಕ್ಕೆ ಬರೆದಿದ್ದಾರೆ, ಅವರು 15 ವರ್ಷದಲ್ಲಿ ಇರಲಿಲ್ಲ. ಅದನ್ನು ಪರಿಶೀಲನೆ ಮಾಡ್ತೀವಿ. ಅವ್ರಿಗೆ ಕೊಡಬಾರ್ದು ಅಂತ ಏನಿಲ್ಲ, ನಾವು ಕೊಡಬೇಕಂತೆ ನಾನು ಅಪ್ರೂವ್ ಮಾಡಿ ಕಳಿಸಿ ಇದನ್ನು ಮಾಡಿಸಿದ್ದು ನಾವೇ ಮಾಡಿಸಿದ್ದು, ಇವರು BJP ಅವರು ಮಾಡಿದಲ್ಲ.
ನಾನೇ ಫೋನ್ ಮಾಡಿ ಅವರು ಇಲ್ಲಿ ಬಂದಿದ್ದರು, ನಾನೇ ಫೋನ್ ಮಾಡಿ ತಹಸೀಲ್ದಾರಿಗೆ ಹೇಳಿದೆ, ಅಲ್ಲಿ ವಿ ಎಗೆ ಹೇಳಿದೆ, ಇಮಿಡಿಯೇಟ್ ನೆಕ್ಸ್ಟ್ ಮೀಟಿಂಗ್ ಅವ್ರಿಗೆ ಕೊಡಬೇಕು, ಬಡವರಿದ್ದಾರೆ ಅಂತ ನಾನೇ ಹೇಳಿರೋದು. ಅವರಿಗೆ ಮನೆ ಕಟ್ಟಲಿಕ್ಕೆ ಶೀಟು ಕೊಟ್ಟಿದ್ದೀನಿ ಈ ಹಿಂದೆ ನಮ್ಮ ಟ್ರಸ್ಟಿಂದ. ಅವರ ಮನೆ ಕಟ್ಟುವಾಗ ಸಿಮೆಂಟ್ ಕೊಟ್ಟಿದ್ದೀನಿ, ಅದೇ ಮನೆಯವರಿಗೆ. STP ಘಟಕ ಅಧಿಕಾರಿಗಳನ್ನು ಕರೆದಿದ್ದೀನಿ. DC ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ 20 ಕೋಟಿ ರೂಪಾಯಿ ಮಂಜೂರಾಗಿದೆ, ಕಾಂಟ್ರಾಕ್ಟ್ರು ಫೈನಲ್ ಆಗಿದೆ. ಅವರು ಅವರು ಕೂಡ ಇಲ್ಲಿ ಬಂದು ಅಲ್ಲಿ ಈಗ ಸ್ಥಳ ಸಮೀಕ್ಷೆ ಮಾಡಿ ಅದಕ್ಕೆ ಸರ್ಕಾರದಲ್ಲಿ ಯಾವ ರೀತಿ ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತಗೊಳ್ಬೇಕಾ ಅದನ್ನು ತಗೊಂಡು STP ಘಟಕ ಮಾಡೋದ್ರಲ್ಲಿ ಏನು ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ. STP ಘಟಕ ಅಲ್ಲೇ ಆಗ್ತದೆ. ಇಲ್ಲಿಂದ ವೇಸ್ಟೇಜ್ ಅಲ್ಲಿಗೆ ಹೋಗಿ ಅಲ್ಲಿ ಫಿಲ್ಟ್ರೇಷನ್ ಆಗ್ತದೆ. ಪದೇ ಅಂದರೆ ಈ ಸರ್ಕಾರ ಇದರಲ್ಲಿ ನಿಮಗೆ ಗೊತ್ತಿದೆ, ಕಾನೂನಲ್ಲಿ ನಾವು ಕೆಲವು ವಿಚಾರವನ್ನು ನಾವು ಕೈಗೆ ತಗೊಂಡು ಸ್ಪೀಡಪ್ ಮಾಡ್ತೀವಿ. ಈಗ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಆ ಬಿಲ್ಡಿಂಗ್ ಡೆಮೊಲಿಷ್ ಮಾಡಲಿಕ್ಕಿತ್ತು ನಗರಸಭೆದು. ಇದು ನಗರಸಭೆಯ ಪೂರ್ತಿ ಆದೇಶ ಬರಬೇಕಿದ್ರೆ ಇನ್ನು 2 ವರ್ಷ ಬೇಕಿತ್ತು. ನಾವೇ ಅದನ್ನು ಫೈಲ್ ಕೈಯಲ್ಲಿ ಪಡ್ತಾ ಹಿಡ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇಲ್ಲಿ ಕೂಡ ಆ ಅಧಿಕಾರಿಗಳನ್ನು ಕರಿತಾ ಇದ್ದೀವಿ, ಬನ್ನಿ ಅದನ್ನು ಮಾಡುವಂಥ ಕೆಲಸ. ಅದಕ್ಕೇನು ಒತ್ತಡ, ಏನು ತೊಂದರೆಗಳೇನಿಲ್ಲ. ಈಗ ಕೋರ್ಟ್ ರಜೆ ಇದೆ, ಈ ತಿಂಗಳ ಎಂಡಲ್ಲಿ ಕೋರ್ಟು ಓಪನ್ ಆಗ್ತದೆ. ಕೋರ್ಟ್ ಓಪನ್ ಆಗದೆ ಅದು ಇಂಜೆಕ್ಷನ್ ತೆರವುಗೊಳ್ತದೆ. ಇಲ್ಲ ಅಂತಂದ್ರೆ ನಮಗೆ ಬೇಕಾದಷ್ಟು ರಸ್ತೆಗಳು ಅದರಲ್ಲಿ ಇದೆ, ಅದರಲ್ಲಿ ಏನು ಅದನ್ನೇ ಕೋರ್ಟ್ದ ವಿಚಾರಗಳಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಅಲ್ಲಿ ಅವರಿಗೇನು ತೊಂದರೆ ಆಗದ ರೀತಿಯಲ್ಲಿ ಮಾಡ್ತೀವಿ. ಅವ್ರಿಗೇನು ಲೇಔಟ್ನವರಿಗೆ ಮತ್ತು ಅಲ್ಲಿ ಜನರಿಗೆ ಏನಿದೆ, ನಮಗೆ ಸ್ಮೆಲ್ ಬರ್ತದೆ, ತೊಂದರೆ ಆಗ್ತದೆ ಅಂತ ಅವರ ಮನಸ್ಸಿನಲ್ಲಿದೆ. ಅಲ್ಲಿ ಏನು ತೊಂದರೆ ಆಗೋದಿಲ್ಲ. ಸಿಟಿಯಲ್ಲಿ ಬೇಕಾದ್ರೆ ಈಗ ನೀವು ಮಂಗಳೂರಲ್ಲಿ ನೋಡ್ಬೋದು, ಕೊಡಿಯಲ್ ಬೈಲಲ್ಲೇ ಇದೆ ಫಿಲ್ಟ್ರೇಷನ್, ಒಳ್ಳೆ ನಂಬರ್ 1 ರೆಸಿಡೆನ್ಷಿಯಲ್ ಏರಿಯಾ. ಅದರಲ್ಲಿ ತೊಂದರೆ ಆಗೋದಿಲ್ಲ, ಜನ ಭಯಪಡುವಂಥ ವಿಚಾರಗಳಿಲ್ಲ. ಮತ್ತು ನಮಗೆ ಪುತ್ತೂರಿನ ಅಭಿವೃದ್ಧಿಗೆ ಬೇರೆ ಜಾಗ ಅಂಥದ್ದೆಲ್ಲಿ ಇಲ್ಲ. ಬೇರೆ ಜಾಗ ನಮಗೆ ಯಾರು ಅವರು ತೆಗೆದುಕೊಡೋದಿದ್ರೆ ಆ ಜಾಗವನ್ನು ಕಾಂಪನ್ಸೇಟ್ ಮಾಡ್ಬೋದು. 5 ಎಕರೆ ಜಾಗ ನಮಗೆ 5.5 ಎಕರೆ ಜಾಗ ಅಂಥದ್ದು ಸಿಕ್ಕಿದರೆ ಕಾಂಪನ್ಸೇಷನ್ ಮಾಡ್ಬೋದು. ಮತ್ತು ಅದು ಪೈಪ್ಲೈನ್ ಎಲ್ಲ ಹೋಗೋದು ಈಗಲೇ ಅಲೈನ್ಮೆಂಟ್ ಎಲ್ಲ ಆಗಿದೆ, ಅದನ್ನು ಚೇಂಜ್ ಮಾಡುವಂಥದ್ದು. ಮತ್ತು ಆ ಲೇಔಟಿನ ಒಳಗಿರುವಂಥ ರಸ್ತೆ ಎಲ್ಲ ನಮ್ಮದೇ, ನಗರಸಭೆದೆ. ಅದಕ್ಕೆ ಯಾರು ಅಡ್ಡಪಡಿಸುವಂಥ ವ್ಯವಸ್ಥೆಗಳು ಇಲ್ಲ. ಒಂದು ಕಡೆ ಬಂದ್ ಮಾಡ್ಬೋದು, ಬಾಕಿ ಎಲ್ಲ ಕಡೆ ನಗರಸಭೆದೇ ರಸ್ತೆ ಇದೆ, ಅದಕ್ಕೇನು ತೊಂದರೆ ಆಗೋಲ್ಲ. ಅವರನ್ನು ಮನವೊಲಿಕೆ ಮಾಡಿ ಮನವನ್ನು ಉಳಿಸಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ.